ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಅಮರ್ನಗರ್ ಮುಲುಂಡ್ನ ಶ್ರೀ ಮಹಾಕಾಳಿ ಕ್ಷೇತ್ರ ಸೇವಾ ಟ್ರಸ್ಟ್ನ 25ನೇ ವರ್ಷದ ರಜತ ಮಹೋತ್ಸವ ಹಾಗೂ ವಾರ್ಷಿಕ ನವರಾತ್ರಿ ಮಹೋತ್ಸವ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 8ರವರೆಗೆ ಶ್ರೀ ಅಶೋಕ್ ಭಟ್ ಕುರ್ಲಾ ಇವರ ಪೌರೋಹಿತ್ಯದಲ್ಲಿ ನವರಾತ್ರಿ ಉತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಸೆಪ್ಟೆಂಬರ್ 30ರಂದು ಬೆಳಗ್ಗೆ ದೈವ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ, ಬ್ರಹ್ಮಕಲಶ, ಮಹಾಪೂಜೆ ನಡೆಯಿತು. ಮಧ್ಯಾಹ್ನ ಶ್ರೀ ಜಯಂತ್ ಎನ್ ಪೂಜಾರಿಯವರಿಂದ ಅಣ್ಣಪ್ಪ ಪಂಜುರ್ಲಿ ದರ್ಶನ ನಡೆಯಿತು. ಶ್ರೀದೇವಿಯ ಪ್ರಸಾದವಾಗಿ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಅಕ್ಟೋಬರ್ 4ರ ಶುಕ್ರವಾರ ಶ್ರೀ ಮಹಾಕಾಳಿ ದೇವಿಗೆ ಕುಂಭ ಮಹಾಮಸ್ತಕಾಭಿಷೇಕ, ಸಿಯಾಳಾಭಿಷೇಕ ಹಾಗೂ ದೇವಿ ಪಾತ್ರಿ ಜಯಂತಿಯನ್ ಪೂಜಾರಿಯವರಿಂದ ಶ್ರೀದೇವಿ ದರ್ಶನ ನಡೆಯಿತು. ಮಧ್ಯಾಹ್ನ ಕಲ್ಕುಡ ಕಲ್ಲುಟಿ ದರ್ಶನ ನಡೆಯಿತು. ಕಲ್ಕುಡ ಪಾತ್ರಿಯಾದ ಜಯಂತಿಯನ್ ಪೂಜಾರಿ ಕಲ್ಲುಟಿ ಪಾತ್ರಿಯಾಗಿ ಪ್ರಸಾದ್ ಪೂಜಾರಿ ಸೇವೆಗೈದರು. ಮಧ್ಯಸ್ಥರಾಗಿ ಉಮೇಶ್ ಕಾಂತಾವರ ಹಾಗೂ ದಿನೇಶ್ ಕೋಟ್ಯಾನ್ ಬಳಗ ಸೇವೆ ಸಲ್ಲಿಸಿದರು. ಪ್ರತಿ ಶುಕ್ರವಾರ ಶ್ರೀದೇವಿ ದರ್ಶನ ನಡೆದರೆ ಆದಿತ್ಯವಾರ ಕಲ್ಕುಡ ಕಲ್ಲುಟಿ ದರ್ಶನ ನಡೆಯುವುದನ್ನು ನಾವು ಕಾಣಬಹುದಾಗಿದೆ. ಶ್ರೀ ಮಹಾಕಾಳಿ ದೇವಿ ಕಷ್ಟವನ್ನು ದೂರ ಮಾಡಿ ಇಷ್ಟಾರ್ಥವನ್ನು ಕರುಣಿಸುವ ದೇವಿಯಾಗಿದ್ದಾಳೆ. ಶ್ರೀ ಕ್ಷೇತ್ರದಲ್ಲಿ ಕಲ್ಕುಡ ಕಲ್ಲುಟಿ ಹಾಗೂ ಅಣ್ಣಪ್ಪ ಪಂಜುರ್ಲಿ ದೈವಗಳು ನೆಲೆ ನಿಂತ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಶ್ರೀ ದೇವಿ ಪಾತ್ರಿ ಜಯಂತಿಯನ್ ಪೂಜಾರಿ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಸದಾ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಈ ಕ್ಷೇತ್ರ ಇನ್ನಷ್ಟು ಬೆಳಗಿ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಅನ್ನೋದೇ ನಮ್ಮ ಟಿವಿಯ ಹಾರೈಕೆ.
ಹೇಳಿದರೆ ದೈವನ ಬೇರೆಸಾಯಿತನ್ನು ನಾವು ಊಡಬಹುದು ಇಂಚಿನ ಮತ್ತಲ್ಲ ಬೇರಿದರೆ ಕಲ್ಲುಡಿಲ್ಲ ಕಲ್ಪುಳಿಲ್ಲ ನಮ್ಮ ಬೇರೆಸ ಮತ್ತು ರಕ್ಷಣೆ ಮತ್ತು ಕಾಪಾಡುವುದು ಬೇರಿದರೆ ಕಲ್ಲುಟ್ಟಿಗೆ ನಮ್ಮ ಆಕರ್ಷ ಮತ್ತು ನಾರಾಯಣ ಬೋಡಾಗ್ರಹ ಬೇರಿದರೆ ಸಿದ್ಧಮಂತ್ರಿ ಮತ್ತು ಅವಿನ ಆಕರ್ಷ ಮತ್ತು ಬೇರಿದರೆ ಅಧಿವಾಸ ಮತ್ತು ಬೇರಿದರೆ ಐಕ್ಯ ಬೋಡಾಗ್ರಹನೆ ಪ್ರತಿಷ್ಠಾಪನೆ ಕಷ್ಟಪಟ್ಟು ಐಕ್ಯ ಬೋಡಾಗ್ರಹ ಪಂಚಾಮದ ಅಭಿಷೇಕ ಬೇರಿದರೆ ಐದ ಪ್ರಣೀತ ಬೇರಿದರೆ ಪ್ರತಿಷ್ಠಾ ಹೋಮದ ಕಲಶೋಕ್ತಿ ಮಾತ ವಿಷಯ ಬಂದು ನವಕಲಶನ್ನ ಅಭಿಷೇಕವನ್ನು ಬಂದ ಪಾಡಿದ್ದಿತ್ತು ಅನಿವಾರ ಅವಿರುದ್ಧ ಕೊಡುತ್ತಿದ್ದೆ ಗುಂಡ ಅವಿರುದ್ಧ ದೀನಿದ್ದೆ ಮಾತ ಆ ಕಲ್ಲುಡಿದ ಕಲ್ಪುಡಿಯ ಸನ್ನಿಧಾನ ಸ್ವೀಕಾರವಂತಂದು ನನ್ನ ತುಂಬಗೆ ಅಪ್ಪಿಗ ಅಭಿಜಿತಿ ಆ ಬ್ರಹ್ಮಕಲಶ ಅಭಿಷೇಕನ ಗೌಜಡಿ ವಿಜೃಂಭಣೆ ಮಾಡಿಕೊಂಡು ಆ ದೈವೋಟ ಕೈವಿದ ಪ್ರಾರ್ಥನೆ ಮತ್ತು ಸ್ವಾಮಿಯವರ ಪ್ರೇಮ್ ಕಲ್ಲುರೊಟ್ಟಿ
ಮೂಲು ಅಮರನಗರ ಮೂಲುಂಡು ಮಹಾಕಾಳಿ ಕ್ಷೇತ್ರ 25 ವರ್ಷದ ಐಸರಿ ರಜತ ಮಹೋತ್ಸವ ಅಂಜನಿ ಬ್ರಹ್ಮಕಲಶೋತ್ಸವ ಮಾತಾ ಭಕ್ತಿರ್ನ ಮಾತಾ ಸಹಾಯಡು ಈ ಕ್ಷೇತ್ರೋಡು ಮಾತಾ ಪೂಜೆ ಪುನಸ್ಕಾರ ಮಾತಾ ನಡತೊಂದುಂಡು ಈ ಮುಂಬೈ ಪ್ರಾಂತಗೂ ಬರ್ರೆ ಕಾರಣ ಊರುಡು 3 ವರ್ಷದ ಬಾಲ್ಯಪ್ಪನಾಗನೇ ದೇವಿನ ಆವೇಶ ಹೊಂದುತ್ತಾರೆ ಹಿಡಿದ ಪಕ್ಕ ಇಂಚನೆ ಆ ಒಂದು ಪುನಗ ಒಲ್ಲ ಭಜನೆಗೆ ಬಂಡ ಇಂಚ ಅಲ್ಪಲ ಮಾತ ಎಡ್ಡ ಕ್ಷೇತ್ರ ಹೋಯಿನ ಅಲ್ಪ ಮಾತ ಆಕರ್ಷಣೆ ಹೊಂದುತ್ತಾನೆ ಬೊಕ್ಕ ಮಾತ ತಿರಿನಾಗ ಅವು ದೇವಿನ ಆವೇಶ ಅವು ನನ್ನ ಮಿತ್ತಿಗೆ ಮಾತ ಅಭಿವೃದ್ಧಿ ಆವರಂಡವು ಮಾತ ಒಲ್ಪದಾದಂದು ಇಜ್ಜಿ ಅವು ನನ್ನ ಪೊರ್ತಾನಾಗ ಗೊತ್ತಾಗ್ಬಿಡೊಂದು ಮಾತ ತಿಳಿದು ಬರ್ತಾನೆ ಆ ಪ್ರಕಾರ ಹಿಡಿದ ಪಕ್ಕ ಕೇರಳಗೂ ಕೊಟ್ಟೆ ಅಂಬುಡು ಶಂಭುನಾಥ್ ಮನ್ಪಿಂಚಿತ್ತಿನ ಒಂಜಿ ಗುರು ತಿಕ್ಕೇರಿ 6 ಮಾತ ಅರ್ನ ಸಾರಥ್ಯಡು ಮಾತ ಕಲ್ಪಾದು ಆ ವಿದ್ಯೆನು ವಿಧಿ ವಿಧಾನ ಮಾತ ಕಲ್ಪಾದು 6 ದೈವಾಧೀನವಾಯರು ಹಿಡಿದು ಪಕ್ಕ ನಾವು ಬೊಂಬೈ ಪ್ರಾಂತ ಬರ್ತದು ಒಂಜಿ ಎಲ್ಲಿಯ ರೂಮುಡು ಭಜನೆ ಮಾತ ಮಲ್ತೊಂದು ಆ ಕಲ್ದಿನ ವಿದ್ಯೆನ ಮಾತ ಭಕ್ತರಿಗೆ ಎಂಚಬೋಡ ಆ ಪ್ರಕಾರವಾದ ಮಲ್ತೊಂದು ದೇವಿ ದರ್ಶನ ಮಾತ ದೀವೊಂದು ಹಿಡಿದು ಪಕ್ಕ ದೇವರನ್ನ ಅಪ್ಪನೆ ಆಡಿ ಆ ಪ್ರಕಾರ ಎಂಕ್ ಗರ್ಭಗುಡಿ ಯಾವಡು ಯಾನು ಮಲ್ಪ ಆ ಪ್ರಕಾರವಾದ ಈ ಕ್ಷೇತ್ರ ಬರ್ತದೆ ಮಾತ ಐಕ್ ಬೋಡುತ್ತಿನ ಸೌಲಭ್ಯ ಮಾತ ತಿಕೊಂಡು ಭಕ್ತಿರೆಡ್ದು ಮಾತ ಸಹಕಾರ ಅಂಚ ಈ ಕ್ಷೇತ್ರ ಬರ್ತದೆ ಮಾತ ಮಿತ್ತಿರದು ಮೂರ್ತಿ ಪ್ರತಿಷ್ಠಾಪನೆ 1998 1995 ಮೂರ್ತಿ ಪ್ರತಿಷ್ಠಾಪನೆ ಮಲ್ತದು ಮಿತ್ತಿರದು ತಿರ್ತಿಲ್ಲು ಮಿತ್ತು ಮೂರ್ತಿ ಪ್ರತಿಷ್ಠಾಪನೆ ಮಲ್ತದು ಪೂಜೆ ಶುಕ್ರವಾರದ ವಿಶೇಷ ಕಲಶಾಭಿಷೇಕ ಮಾತ ಅಂಚನೆ ಆ ವರ್ಷಡು ಪ್ರತಿಷ್ಠಿತ ವರ್ಷಡು ಬ್ರಹ್ಮಕಲಶ ಮಾತ ಮಲ್ತದು ಹಿಡಿದು ಪಕ್ಕ ಶುಕ್ರವಾರ ಆದಿತ್ಯವಾರ 2 ದೈವಲು ಆ ಪೊಡ್ತರು ಕಲ್ಲುಟ್ಟಿ ಕಲ್ಕುಡಿ ಬಂದು ಅಂಚನೆ ಶುಕ್ರವಾರ ದೇವಿನ ಅಂಡ ಆದಿತ್ಯವಾರ ದೈವದ ದರ್ಶನೆ ಶುಕ್ರವಾರ ಕಾಣೆ ಮಾತ ಅಭಿಷೇಕ ಪೂಜೆ ಆದು ಮಧ್ಯಾಹ್ನದ ಪೂಜೆ ಆದು ಬೈಯಡು ದೇವಿ ದರ್ಶನ ಆದ ದೇವಿನ ಅಪ್ಪನಿಗೆ ತಂದು ಆದಿತ್ಯವಾರ ದಾನಿ ದೈವ ಕಲ್ಕುಡನ ಒಂಜಿ ಆದಿತ್ಯವಾರ ಕಲ್ಕುಡನ ಒಂಜಿ ಆದಿತ್ಯವಾರ ಕಲ್ಲುಟ್ಟಿನ ಸೇವೆ ಮಾತ ಈ ಜಾಗ ನಡತೊಂದು ಭಕ್ತರನ್ನ ಸಹಕಾರಡು ಅಂಚನೆ ಹಿಡಿದು ಪಕ್ಕ ಆ ಮಿತ್ತು ಪರ 5 ವರ್ಷದ ಅವಧಿ ಕೊಡ್ತೀರಿ ದೇವರ ಮಿತ್ತು 5ನೇ ವರ್ಷ ಉಪ್ಪೊಲಿ ಬಂದು ಹಿಡಿದು ಪಕ್ಕ 4 ವರ್ಷದ ಪಕ್ಕ ಜಾಗನ ಬರಿಟ್ಟಿಗೆ ತಂದು ದೇವಸ್ಥಾನ ಮಾತ ನಿರ್ಮಾಣ ಮಲ್ತದು ಹಿಡಿದು ಪಕ್ಕ ಕೂಡ ಬ್ರಹ್ಮಕಲಶ ಮಲ್ತದು ದೇವರನ್ನ ಪ್ರತಿಷ್ಠೆ ಮಲ್ತದು ಮಾತಾ ಶುಕ್ರವಾರ ಆದಿತ್ಯವಾರ ಮಾತ ಭಕ್ತರನ್ನ ಸಹಕಾರೋಡು ಮಾತ ನಡತೊಂದುಂಡು ಇತ್ತೆ 25ನೇ ವರ್ಷ ಒಂದು ಈ ವರ್ಷಡು ಕೂಡ ಬ್ರಹ್ಮಕಲಶ 25ನೇ ವರ್ಷಡು ಆವಡು ಪನ್ಪಿನ ದೇವರನ್ನ ಪ್ರಾರಂಭ ಅಂಚನೆ ತಾಂಬೂಲ ಪ್ರಶ್ನೆ ಮಾತ ಕುರ್ಲ ಅಶೋಕ ಭಟ್ರನ ನೇತೃತ್ವಡು ತಾಂಬೂಲ ಪ್ರಶ್ನೆ ಮಾತದ ಇದು ಐಕಂಬ ಓಡುತ್ತಿನ ಪ್ರಾಯಚಿತ್ತ ಹೋಮಲಿನ ಮಾತ ಮಲ್ತದು ಕೋಡೆಲ ಏನಿಲ್ಲ ಇನಿ ಬ್ರಹ್ಮಕಲಶ ಅಭಿಷೇಕ ಮಾತ ಮಲ್ತದು ಇನಿ ಇಡೀ ಮರೆ ಮುಟ್ಟಗು ಅಣ್ಣ ಪಂಜುಳ್ಳಿ ದೈವ ಬೈದಿನಿಂದ ಬಂದು ದೇವರನ್ನ ಅಪ್ಪನೆ ಅವು ಪ್ರಶ್ನೆ ಎಲ್ಲ ತೋಜಿ ಬರ್ತಾನೆ ಆ ಪ್ರಕಾರ ಇಂಥ ದಿನೊಟ್ಟು ಅನ್ನ ಪಂಜುಳ್ಳಿನ ಪ್ರತಿಷ್ಠಾಪನೆ ಮಲ್ತದು ಇತ್ತೆ ನನ್ನ ದೇವಿಗೆ ಅಲಂಕಾರ ಸೇವೆ ಆಯ್ನ ಹಿಡ್ದು ಪಕ್ಕ ಅನ್ನ ಪಂಜುಳ್ಳಿನ ದರ್ಶನೆ ಆಯ್ಡ 4 ಆಕ್ಷೇಪಣೆ ಬೋಡು ಬನಪಿಚ್ಚಿತ್ತ ನದಿ ಮುಟ್ಟಗು ತಂತ್ರನಕಲ್ನ ಅಪೇಕ್ಷೆ ಪ್ರಕಾರ ಐತೆ ಆವರಂಡು ಅಂಚನೆ ನಡತೊಂದುಂಡು ದಿನೋಡು ದಿನ ದೇವರನ್ನ ಪವಾಡ ಮಾತ ಜೋಕುಲ ಹೊಂದಿನ ಕಲೆ ಜೋಕುಲು ವಿದ್ಯೆದ ಕಲೆ ವಿದ್ಯೆ ಬುದ್ಧಿದ ಕಲೆ ಬುದ್ಧಿ ಮಾತ ಸ್ಥಿರದ ಅಂತಿನ ಕಲೆ ಸ್ಥಿರ ಅಂಚನೆ ಬತ್ತದು ಒಂಜಿ ವಾರ ಅವಡ್ಡ ಈ ಕ್ಷೇತ್ರೋಡು ಮಾತ ಆ ಕಾರ್ಯವನ್ನು ಅಪ್ಪೆ ಮಹಾಕಾಳಿ ಮಲ್ತೊಂದುಲ್ಲೇರು ಅಂಚನೆ ದೈವಲ್ಲ ಅಕಲ್ನ ಕಾರ್ನಿಕ ಒಂದು ತೋಜಂದುಲ್ಲೇರು ಒಲ್ಲ ಅವನ್ನಿಂಚಿತನ ಕೇಸುತ್ತಂಡ ಈ ಜಾಗಗೆ ಅಕಲು ಬತ್ತಿರಂದ ಅಂಡ ಈ ಜಾಗಡ ಆಪಣವನ್ನು ಪಿಚ್ಚಿತ್ತನೆ ಮುಟ್ಟವು ಭಕ್ತಿಡು ಬತ್ತಿರಡ ಆ ಕಾರ್ಯವನ್ನು ಮಾತ ದೇವರು ಮಲ್ಪಾದ ಕೊಡ್ತೇರು ಈ ಜಾಗಡು ನನಗಲ ಮಲ್ಪವರು ಮನ್ಪಿಚ್ಚಿ ನಾ ದೇವರಡ ಮಾತ ಎಂಕಲೆ ಭಯಭಕ್ತಿ ಮಾತರ ಸೇರಿದಿನ ಭಕ್ತಿರೆಲ್ಲ ಭಯಭಕ್ತಿ ಉಂಡು ಮನ್ಪಿಚ್ಚಿತ್ತನೇನು ಈಗ ನೆಟೆ ಪಾಪದಕಲ್ ಮಾತ ಬತ್ತದು ಪುಸ್ತಕವು 10 ದಂಡ ಶಾಲೆ ಪೋರೆ ದಾಲ ಎಂಕಲೆ ಬಂಗೊಂಡು ಬಂಡೇಡ ಟ್ರಸ್ಟ್ ಮುಖಾಂತರ ಅಕಲೆ ಎತ್ತದು ಐಕ್ ಬೋಡುತ್ತಿನ 5 ಸಾರನ 10 ಸಾರನ ಆಯ್ನಾತಿ ಎಂಕುಲು ಸಹಕಾರ ಮಲ್ತೊಂದುಲ್ಲ ಈ ಏರಿಯಡು ನೆಟೆ ಈ ಕ್ಷೇತ್ರಡು ಮಾತಿರ್ಲ ನೆಕ್ ಈ ಕ್ಷೇತ್ರಗೂ ಮಾತಿರ್ಲ ಭಯಭಕ್ತಿ ಮಾತ ಬರ್ತದೆ ಸಹಕಾರ ಮಾತ ಏರ್ಲ ಅಲ್ಪ ಜತ್ತದ ಕೇಂಡ ಅಮರ್ನಾಗಡ್ ಮಹಾಕಾಳಿ ಕ್ಷೇತ್ರ ಒಲ್ಪ ಅಂದ್ಕೆಂಡ ಓ ಬಾಬಾ ಕಪಾಸ್ ಜಾನೆಗೆ ಬಂಡ್ಪೇರು ಅಂಚ ಹಾಕಲು 19 ದಿನ ಉಂಟ ಬಿಡ್ಪೇರು ಅಂಚಾದ ಪುನಗ ಈತು 25 ವರ್ಷ ನೆಟೆ ಒಂಜಿ ಕ್ಷೇತ್ರಡು ಎಂಕಲು 10 ರೂಪಾಯಿ ಡೊನೇಷನ್ ಮಲ್ತದು ಪಂದು ಏತರಾತ್ರಿ ಬತ್ತಲು ಎತ್ತಿಡಲ್ಲ ಆಗಲೇ ಹೋದು ಎಡ್ಡೆ ಕೆಲಸಗೋಡು 10 ದಂಡ ಅಲ್ಪದಾಲ್ ತೊಂದರೆ ಅಂಡ ಏನು 2 ಗಂಟೆನ ಆಡು
ಮೂಜಿ ಗಂಟೆ ರಾತ್ರಿ ಲಕ್ಕದ ಪೋದು ಆ ಕಲೆಗೆ ಮಾತ ಏನು ಸಾಕಾರ ಅವಡವೇನು ಮಾತ ಮಲ್ತಿನೆಟ್ಟು ಬೋಡಾದು ಬಾಬಾ ಬಂದು ಹೆಂಗೆ ಉದಾರ ದೀತಾರೆ ನೆಟ ಪೂರ ಎರಡೆಲ್ಲ ನೆಟ ಕೇಳೋಲಿ 25 ವರ್ಷ ಎರಡೆಲ್ಲ ಎಂಕುಲು 20 ರೂಪಾಯಿ ಡೊನೇಷನ್ ಮಲ್ದಿಜ ಬತ್ತದ ಕೊರ್ನೆಕಲ್ನೇ ಎಂಕುಲು ಸ್ವೀಕಾರ ಮಲ್ತಿ ಈತ ಮಾತ ಭಕ್ತರನ್ನ ಕೈಟ ಆ ಒಂದು ಪೋತು ಇದು ಮುಟ್ಟು ಅಗೆಲ್ ಸೇವೆ ಉಂಡು ನೆಟೆ ಭಕ್ತಿರ ಕೊರ್ನೆಂಚಿತನ ಅಗೆಲ್ ಸೇವೆ ಆಕೆ ದರ್ಶನ ಮಾತಾದೀದು ಅವೇನು ಅಗೆಲ್ ಸೇವೆ ಮಲ್ತ ಅಗಲಿಗೆ ಪರಕೆದ ಅಗೆಲ್ ಸೇವೆ ಕಲ್ಲುಟ್ಟಿಗೆ ಕಲ್ಕುಡಾಗ ಇಂಚ ಮಾತ ಮಲ್ತೊಂದುಲ್ಲ ಎಂಕುಲಿಗೆ ಕ್ಷೇತ್ರೋಡು ಪ್ರಶ್ನೆದ ಬಗ್ಗೆ ಬತ್ತಿರಿಂದ ಅಂಡ ಬತ್ತದು ಇಂಕಾರ ಕಲ್ಪಾದಿನ ಪ್ರಕಾರವಾದ ದೇವರನ ಅನುಗ್ರಹ ಪ್ರಕಾರವಾದ ಜ್ಯೋತಿಷ್ಯ ಆತ್ಮಲ್ಲ ವಿಶೇಷವಾದ ನಮ್ಮ ಕಲ್ದಿಜ ಅಂಡಲ ಆ ಕೇರಳಡಾರು ಎಂಗ ಕಲ್ಪಾದಿನ ಪ್ರಕಾರ ದೇವಿನ ಅನುಗ್ರಹ ಪ್ರಕಾರವಾದ ಪ್ರಶ್ನೆ ಕೌಡಿ ಮುಖಾಂತರವಾದ ಪ್ರಶ್ನೆ ಪಂಡದ ಅಂಡ ಒಂದು ಮಾತಕೊಡ್ಡಿಲ ತೋಜಿದಿನೇನೇ ಇರು ಪಂತರು ವಿಶೇಷವಾದ ಅವೇ ಪ್ರಕಾರವಾದ ಐಕ ಪ್ರಾಯಚಿತ್ತನ ಪಂಡದ ಅಂಡ ಅವು ಏರಿಕೆಂಡಲ ಬಟರ್ನಕುಲ್ ಕೆಂಡಲ ಜಯಂತನ ಪ್ರಾಯಚಿತ್ತ ಅವು ಸರಿ ಬಂದು ಆ ಪ್ರಕಾರಡು ಈ ಜಾಗಡು ಜ್ಯೋತಿಷ್ಯ ನಡತೊಂದು ದೇವರ ನಡಪಡ ಅಂದುಲ್ಲೇ ಗೊರ ದೈವ ನೇಮೋತ್ಸವ ಅನ್ಪಿಸಿದ ಆಜಿ ವರ್ಷಡು ಮಲ್ತ ಎಂಕುಲು ಈ ಕಾಲೊಡು ದೇವರಡಕ್ಕೆ ಎನ್ನಗ ಭಂಡಾರ ಮಾತ ಪಿದೈ ಕೊಣಾರೆ ಬಲ್ಲಿ ಭ್ರಷ್ಟಾಪನು ಐಕೆ ಸಾಧ್ಯತೆ ಲೆಕ್ಕ ಕಟ್ಟುಕಟ್ಲೆ ಮಲ್ತು ಈ ಕ್ಷೇತ್ರಡೇ ನಿಕುಲು ಮಲ್ಪೊಡು ಅನ್ಪಿಸಿದ ಪ್ರಶ್ನೆ ಎಲ್ಲ ತೋಜಿ ಬೈದನು ಆ ಪ್ರಕಾರ ಈ ದೇವರೇ ಬ್ರಹ್ಮಕಲಶಾಯನ ಪ್ರಕಾರ ನವಂಬರ್ಗೆ ಜಿನ ಡಿಸೆಂಬರ್ಗೆ ಈ ಜಾಗಡೆ 1,000 ಜನ 1,2,000 ಜನ ಈ ಜಾಗಡೆ ಎಂಚಾಂಡಲ ಎಂಕುಲು ಸುಧರ್ಪುವ ಅಂಚಾದ ಪುನಃ ಈ ನವಂಬರ್ ಜಿನ ಡಿಸೆಂಬರ್ ದೈವಲಿಗೆ ಒಂಜಿ ನೇಮೋತ್ಸವ ಮಲ್ಪೊಡು ಬಂದು ಎಂಕುಲು ನಿರ್ಣಯ ಮಲ್ದ ಅವುಲ ಮಲ್ಪರೆ ಉಂಟು ವರ್ಮ 10 ದಿನೊಟ್ಲ ನವರಾತ್ರಿ ಅನ್ನ ಸಂತರ್ಪಣೆ ಭಕ್ತಿಯರ್ನ ಪರವಾದ ಎಂಕಲ್ನ ಪರವಾದ ಬಂದು ನಡತೊಂದು ಉಂಡು ಮೂಲು ಅವೇ ಪ್ರಕಾರವಾದ 5 ಬೊಕ್ಕ ಮೂಲು ನಾಗರ ಪಂಚಮಿ ವಿಶೇಷವಾದ ನಾಗಗೆ ತನು ತಂಬಿಲ ಸೇವೆ ಮಾತ ನಡಪುಂಡು ಐಟ್ಲ ಅನ್ನದಾನ ಮಾತ ನಡಪುಂಡು ಬೊಕ್ಕ ಉತ್ತರಾಯಣ ನವರಾತ್ರಿ ಇಡ್ಲ ಮೂಲು ದೇವಿಗೆ ಕಲಶಾಭಿಷೇಕ ಮಲ್ತದು 5 ಬೊಕ್ಕ ಅನ್ನ ಸಂತರ್ಪಣೆ ಮಾತ ಮಲ್ಪ ಎಂಕುಲು ಅಂಚನೆ ಬೊಕ್ಕ ಮೂಲು ವಿಶೇಷವಾದ ಅಗೇಲು ತಂಬಿಲ ಮಾತ ಭಕ್ತಿಯರ್ನ ಪರವಾದ ಇತನ್ನ ಮಾತಿರನ್ನಲ್ಲಿರ್ತದ ಅನ್ನದಾನ ಮಾತ ಎಂಕುಲು ಮಲ್ತೊಂದು ಉಲ್ಲ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಮತ್ತೆ ಅಪಗಾಂಡ ಬ್ರಾಹ್ಮಣಂಶ ಉತ್ತಮೋತ್ತಮ ಬ್ರಾಹ್ಮಣಂಶ ಪಂಪುಚಿತ್ತನೆ ಮುಟ್ಟವು ವೇದ ಶಾಸ್ತ್ರ ಪುರಾಣ ಪಂಪುಚಿತ್ತನೆ ಮುಟ್ಟವು ತೆರೆಯೊಂದು ಬೈದಿನ ಚಿತ್ತನ ಮಾನವೇ ಅದೇ ಅಪಗಾಂಡ ಈ ಪ್ರಕಾರವಾದ ದೇವರನ್ನ ಅಪ್ಪನ ಪ್ರಕಾರವಾದ ಪ್ರತಿಷ್ಠಾಪನೆಯನ್ನು ಎಂಕಲಿಗೆ ತೆರಿಲೆಕ್ಕ ಮಲ್ದ ಪಂಪುಚಿತ ಭಕ್ತಿ ಅದೇ ಮಾಯಾ ಪಂಪುಚಿತ್ತನೆ ಅನ್ನಪ್ಪ ಕುಮಾರಿ ಅನ್ನದ ಅತಿ ಈಶ್ವರ ದೇವರಿಡಲ ಅಪ್ಪ ಪಾರ್ವತಿ ಇಡಲ ಹೊರಪಡೆ ತಂದು ಭೂಮಿಗೆ ಬೈದಿನ ಮಾಯಾ
ಅಪಗಾಂಡ ಪಂಜಿದ ರೂಪತ್ತಂಡಲ ಆ ಪಂಜಿದ ರೂಪಗೂ ಮರಣ ಬತ್ತಂಡಲ ಕಾರಣ ಉಂಡು ಅದೇ ಕಾರಣಗೂ ಮಾಡದೆ ಈ ಪಂಜಿದ ರೂಪಡು ಉಪ್ಪರವಲ್ಲಿ ಮಾನವ ರೂಪಾದ ಧರ್ಮಸ್ಥಾಪಕ್ಕೆ ಬಲಪಚ್ಚಿತ್ತನ ಅಪ್ಪನೇ ಆತನೇ ಎನ್ನ ಒಡೆಯನ ಆ ಪ್ರಕಾರ ಒಲ್ಪಂಡು ಧರ್ಮ ಅಂದ ನಾಡಿನಗ ಪಂಪಿಚ್ಚಿತ ಗಟ್ಟಬಲಿ ಜತ್ತೊಂದು ಬನ್ನಗ ಸುಬ್ರಹ್ಮಣ್ಯ ಕ್ಷೇತ್ರ ತೋಜುನು ಅಪಗಾಂಡ ಕುಮಾರದಾರುಡು ಜತ್ತೆ ಎಡತ್ತದೇನು ಬಲತ್ತು ಮಲ್ತೆ ಬಲತ್ತದೇನು ಎಡತ್ತು ಮಲ್ತೆ ನೀರ್ನ ಅಲ್ಪ ಸ್ಥಾನ ಮಲ್ತೊಂದು ದೇವರನ ಪಾದಪತಿಯ ದೇವರಡಿಕೆ ಅಂದೆ ಹಿಂಗೆ ಧರ್ಮ ತಿಕ್ಕ ನಟಕೆ ಅಂದೆ ದೇವರ ಬ್ರಾಹ್ಮಣ ವಂಶನೇ ಪೂಜೆ ಹಿಂಗೆ ಜೈನಡ ಜಪ ಅದೇ ಇತ್ತಲೇ ಅನ್ನ ಕರ್ಪವನ್ನು ಬರಂದಿಲ್ಲ ಅದೇ ಜೈನಡ ಜಪ ಕರ್ಪ ಎಡ ಬ್ರಾಹ್ಮಣ ಎಲ್ಲ ಪೂಜೆ ಕರ್ಪವನ ಮಾಯ ಅಪಗಾಂಡ ಪುರ್ತುರು ಪೆರಗಟ್ರೆ ದಾನಪಾಸ ಕೊಡ್ತೆ ಮೂರು ಧರ್ಮ ಕಮ್ಯಾಂಡ ಬಡಕಾಯಿ ಬಾಕಿ ಜಪ್ಪಲಿ ಬಂತೆ ಅದೇ ಇದ ಮುಟ್ಟಲ್ಲ ಜಪ್ಪು ನಡೆ ಮುಟ್ಟೋಗು ವೈದಿಜವು ಅದೇ ಆ ಬಡಕಾಯಿ ಬಾಕಲಿ ಜಪ್ಪು ನಡೆ ಮುಟ್ಟೋಗ ಆತ ಕುಂದತೆ ಬೈದಿಸಿ ಖಂಡಿತವಾದಲ ಈ ಕ್ಷೇತ್ರಲ್ಲ ಕುಂದತೆ ಬರಂದ ಲೆಕ್ಕ ಮಿತ್ತಿಗಿಲ ಪಂಪುಚಿತನ ನಿರ್ತಿಮಿಗಿಲ ಚಿತ್ತನ ಸೇವೆ ಈ ಜಾಗಡು ತಂತ್ರಲ ಕೈಟ್ಲ ನಿಕಲ್ಲ ಕೈಟ್ಲ ಭಕ್ತ ವರ್ಗೊಡ್ಲ ಖಂಡಿತವಾದ ದೇವರ ದೈವನ ಮಲ್ಪವರ್ಗೆ ಬಂಪಾದ ಖಂಡಿತವಾಗಿ ಚಿತ್ರ ಸೇವೆನು ಮಾಯದ ಬಂಡಾರ ಸ್ವೀಕಾರ ಮಾಡ್ತಾರೆ ಒಂಜಿ ಬಂಡಾರ ಕರಿಯೊಡ್ಡ ಆತನ ಎಂಚೆಗೆ ಅನ್ನಪ್ಪ ಎಂಚ ಬುಲ್ಲೆಗೆ ಈ ಕ್ಷೇತ್ರ ಅಕಲ್ನ ಭಕ್ತಿ ಭಕ್ತರನ ಶ್ರದ್ಧೆ ಅದೇ ನಿನ್ನ ಕಾರ್ಣಿಕ ಮಾಯದ ರಾಪ್ ಅಣ್ಣಪ್ಪ ಸಾಕ್ಷಾತ್ ಯಾನು ಜೋಗಡೆ ಪಂಜಿ ಮಾಯುಡೆ ಬಂದಿಲ್ಲ ಅದೇ ಅಪಗಾಂಡ ಭಕ್ತ ವರ್ಗಗೂ ಉಲ್ಲ ಬಂದಿಲ್ಲ ಭಾಷೆ ಕೊರಪ ಗುರ್ನೆಂಚಿಕ್ಕನ ಭಾಷೆ ಭೂಮಿಗೆ ಹುಲ್ಲು ತುಚ್ಚರೆ ಖಂಡಿತವಾದ ಕೂಡ ನಂಬುದಿಂಚಿಕ್ಕನ ಭಕ್ತರಿಗೆ ಸರ್ವರಿಗಳ ಅಣ್ಣಪ್ಪೆ ಧರ್ಮ ಸಾಕ್ಷಾತ್ಗಳಿಗೆ ಬಂತ ಈ ಕ್ಷೇತ್ರಗೂ ಒಂದು 20 ವರ್ಷ ಹೊಡೆದಿಂಚಿ ಎಂಕುಲು ಬರೋದಿಲ್ಲ ಅಂಚನೆ ಕ್ಷೇತ್ರಗೂ ಬತ್ತಿ ಬೊಕ್ಕ ಕ್ಷೇತ್ರಗ ಅಭಿವೃದ್ಧಿಗಾದ ಎಂಕುಲು ಟ್ರಸ್ಟ್ ನಿರ್ಮಾಣ ಮಲ್ತದು ಆ ಮುಖಾಂತರವಾದ ಈ ಸನ್ನಿಧಾನಗಳು ಪೂಜೆ ಪುರಸ್ಕಾರ ಮಾತ ನಡತೊಂದು ಬರೋದುಂಡು ಅಂಚನೆ ಸಾವಿರಾರು ಭಕ್ತರು ಮಾತ ಈ ಸನ್ನಿಧಾನಗೂ ಬತ್ತದು ಅಕಲ್ನ ಕಷ್ಟನು ಈ ಸನ್ನಿಧಾನಡು ಅಪ್ಪೆಡಲ ಅಂಚನೆ ದೈವ ದೇವರಡಲ ದೀಚಿ ಸಂದಿರಬಡು ಅಕಲ್ನ ಮಾತ ಕಾರ್ಯನ್ನ ಇಷ್ಟಾರ್ಥನ್ನ ಅಪ್ಪೆ ಈ ಜಾಗೋಡು ಮಲ್ಪಾದು ಕೊಡ್ತೇರು ಅಂಚನೆ ಈ 25ನೇ ವರ್ಷದ ಬ್ರಹ್ಮ ಕಳಶದ ವಿಶೇಷವಾಗಿ ನಂಚಿನ ಈ ಪೂಜೆಯನ್ನು ಅಪ್ಪೆ ಪಡೆತೊಂದು ನನ್ನ ದುಂಬೋಗುಲ ಈ ಸಾನ್ನಿಧ್ಯಗೂ ಬರ್ಪಿನಂಚಿನ ಸಮಸ್ತ ಭಕ್ತರನ್ನ ಕಷ್ಟವನ್ನು ಮಾತ ಪರಿಹಾರ ಮಲ್ತು ಕೊರ್ದು ಅಕಲಿಗೆ ಸುಖ ಸಂಪತ್ತು ಆರೋಗ್ಯನ ಮಾತು ಕೊರ್ದು ಈ ಕ್ಷೇತ್ರನು ನನಾತ ಬೆಳಗಾದು ಕೊರಡೊಂದು ಇಂಕುಲು ಎಂಕಲ್ನ ಕಮಿಟಿದ ಪರವಾದ ಕ್ಷೇತ್ರದ ಪರವಾದ ಪ್ರಧಾನ ಅರ್ಚಕರನ ಪರವಾದ ಇಂಕುಲು ಅಪ್ಪೆಡ ಪ್ರಾರ್ಥನೆ ಮಲ್ತು
गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु। जयन्ती मंगला काली भद्रकाली कपालिनी दुर्गा क्षमा शिवा धात्री स्वधा स्वाहा नमोस्तुते। श्री महाकाल्यै नमः। ಬಾಂಡೂರು ಕ್ಷೇತ್ರದ ಶ್ರೀ ಮಹಾಕಾಳಿ ಕ್ಷೇತ್ರದಲ್ಲಿ ಶ್ರೀಯುತ ಪ್ರಧಾನ ಅರ್ಚಕರಾಗಿರುವಂತಹ ಜಯಂತ ಪೂಜಾರಿ ಅವರ ಅಪೇಕ್ಷೆ ಮೇರೆಗೆ ಮಹಾಕಾಳಿ ದೇವಿಯ ಅನುಜ್ಞೆಯ ಮೇರೆಗೆ ಇವತ್ತಿನ ದಿವಸ ಮುಂಬೈ ನಗರದ ಪ್ರಸಿದ್ಧ ಜ್ಯೋತಿಷಿ ಹಾಗೂ ಪುರೋಹಿತರಾಗಿರುವಂತಹ ಅಶೋಕ್ ಭಟ್ ಅವರ ನೇತೃತ್ವದಲ್ಲಿ ಹಾಗೆ ಕೃಷ್ಣರಾಜ್ ಉಪಾಧ್ಯಾಯ ಎನ್ನುವಂಥವರ ಪ್ರಧಾನ ಅರ್ಚಕತ್ವದಲ್ಲಿ ಇವತ್ತಿನ ದಿವಸ ನಿನ್ನೆಯಿಂದ ಆರಂಭಿಸಿ ಬ್ರಹ್ಮಕಲಶೋತ್ಸವವನ್ನು ಮಹಾತಾಯಿಯ ಸನ್ನಿಧಾನದಲ್ಲಿ ಸಂಪನ್ನಗೊಳಿಸಿದ್ದೇವೆ. ನಿನ್ನೆ ದಿವಸ ಮಾಡಿರುವಂತಹ ಮಹಾಗಣಪತಿ ಯಾಗ ಹಾಗೆ ಸ್ಥಳ ಶುದ್ಧಿಗೋಸ್ಕರವಾಗಿ ವಾಸ್ತುಪೂಜಾ, ವಾಸ್ತುಬಲಿ ಪ್ರದಾನ, ವಾಸ್ತು ಶಾಂತಿಯನ್ನು ಮಾಡಿಕೊಂಡು ಹಾಗೆ ಸಂಜೆಯ ಹೊತ್ತಿಗೆ ದೈವದೇವರಿಗೆ ಬೇಕಾದಂತಹ ನವಕ ಪ್ರಧಾನ ಕಲಶ ಪ್ರತಿಷ್ಠಾಪನ ಪೂರ್ವಕವಾಗಿ ಮಹಾಕಾಳಿ ದೇವಿಗೆ ಅಷ್ಟೋತ್ತರ ಶತ ಕಲಶ ಪ್ರತಿಷ್ಠಾಪನ ಪೂರ್ವಕ ಆಗಮೋಕ್ತವಾದಂತಹ ಪೂಜೆಗಳನ್ನು ದೇವರಿಗೆ ಸಲ್ಲಿಸಿ ಪುರಾಣೋಕ್ತವಾದಂತಹ ಪೂಜೆಯನ್ನು ಸಲ್ಲಿಸಿ ವೇದೋಕ್ತವಾದಂತಹ ಪಾರಾಯಣಗಳನ್ನು ಕೂಡ ದೇವಿಯ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿದ್ದೇವೆ. ಇವತ್ತಿನ ದಿವಸ ಪ್ರಾತಃ ಕಾಲ ಪುನಃ ವಿಘ್ನ ನಿವಾಹಕನಾಗಿರುವಂತಹ ಮಹಾಗಣಪತಿ ದೇವರನ್ನು ಪೂಜಿಸಿ ಹಾಗೆಯೇ ಅವರಿಗೆ ವಿಶೇಷವಾದಂತಹ ಹೋಮವನ್ನು ಕೂಡ ಮಾಡಿ ಆ ನಂತರ ಪ್ರತಿಷ್ಠಾ ಹೋಮವನ್ನು ಮಾಡಿಕೊಂಡು ವಿಶೇಷವಾದಂತಹ ನವಕ ಪ್ರದಾನ ಮಾಡಿ ಪೂಜೆ ಮಾಡಿದಂತಹ ಕಲಶಗಳನ್ನು ದೈವದೇವರಿಗೂ ಅಷ್ಟೋತ್ತರ ಶತ ಕಲಶಾಭಿಷೇಕವನ್ನು ಮಹಾತಾಯಿಗೂ ಅಭಿಷೇಕ ಮಾಡಿದ್ದೇವೆ. ಈ ದೇವಸ್ಥಾನದಲ್ಲಿ ಸತ್ಕರ್ಮ, ಸದ್ಧರ್ಮ, ದಾನ, ದಕ್ಷಿಣೆ, ಅನ್ನದಾನ, ಪರೋಪಕಾರ ಇತ್ಯಾದಿ ವಿಶೇಷವಾದಂತಹ ಧಾರ್ಮಿಕ ಕೆಲಸವನ್ನು ಮಾಡುವಂಥ ಯೋಗಭಾಗ್ಯವನ್ನು, ಅದಕ್ಕೆ ಬೇಕಾದಂತಹ ತನುಮನಧನ ಸಹಾಯವನ್ನು ಮಹಾಕಾಳಿ ಅನುಗ್ರಹಿಸಿ ಎಲ್ಲರಿಗೂ ಲೋಕಾ ಸಮಸ್ತ ಸುಖಿನೋ ಭವಂತು ಸಂತೋಷದಿಂದ ಜೀವನ ಮಾಡುವಂಥ ಯೋಗಭಾಗ್ಯವನ್ನು ಮಹಾಕಾಳಿ ತಾಯಿ ಅನುಗ್ರಹಿಸಬೇಕಂತೇಳಿ ಎಲ್ಲ ಬ್ರಾಹ್ಮಣರು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅವೇ ಅದರಿಂದ ಬದುಕಿನ ಮತ್ತೊಂದು ಉಡುಪಿ ಶ್ರೀಕೃಷ್ಣದೇವರ ಒರುವಾಯನ ಆಪರ್ತುಳ್ಳ ಎನ್ನ ತಗೆಯೇರೇನು ಮಾಡೋದು ಅಲವಾಲಿಗೆ ಬರ್ತಲ್ವ ಅನಂತ ಪದ್ಮನಾಭ ದೇವರ ಕಾರ್ಲ ವೆಂಕಟರಮಣ ದಯದಿಯರು ಒಲ್ವಾಯ ಪೇಂಟೆ ಕಾರ್ಲ ಪೇಂಟೆ ಬೆಡೂರ ಪೇಂಟೆ ಬೆದ್ರ ಪೇಂಟೆ ತಿರುಪಿನ ಬರ್ತಳು ಬೇಡೂರು ಮಾಲಿಂಗೇಶ್ವರ ದೇವರ ಜಕ್ಕೆಲ್ಗೆ ಬತ್ತು ಕೂರುವ ದೇವರ ದಯದಿಯರ ಅಣ್ಣ ಲಕ್ಕಾದಕ್ಕೇನು ಅನ್ಯಾವು ದಾದ ಅಂದು ಬನ್ನಗ ಅಂದಣ್ಣ ಬಹುಮಾನ ಮಗ ಬಯಲ ಸೂಡರು ಕೊರ್ನಿಂಚಿನ ಬನ್ನಗ ಮಿತ್ತ ಮೇಗಿಮಲೋಕನು ತುಲ ಗಂಧರ್ವಲೋಕದ ಶಾಪದಂಚು ತುಲ ಉದಿತ್ರಂಚಿನ ಮಾನವ ಕುಲನ ಮಂದಾಂಡಲ ದೈವತ್ವದ ನೆಲನೆಂಗು ಬೋಡದು ಮನ್ಬಾರ ಜೋಡು ಕಾಣಿಕೆರು ಕಟ್ಟುವರು ಬೇಡೂರು ಮಾಲಿಂಗೇಶ್ವರ ದೇವರಿಗೆ ಲೈತರಿಗೂ ಕಲ್ತಲಕ್ಕೆ ರೂಪಾರ ಕಳಪಡು ಪುಣ್ಯ ಮೂಲ್ಯ ಅದಕ್ಕೆ ವೈಲಾಯರ ಮನಭಕ್ತಿನು ಆ ಪ್ರಕಾರವಾದ ಕಾರ್ಲನೆ ಪೊತ್ತೊಂಡು ನಾವು ಸುಡುದು ಕಾರಿ ನಡೆಯುತ್ತಲು ಕಳೆಪೇಂಟೆಗೆ ಕೊಲ್ಲಿದೀಪ ಕೊಡಿಬೆಂಡೆ ಕಲ್ಲಕ್ಕದ ಕಾರ್ಲ ಪೇಂಟೆ ಸುಡುದು ಕಾರಿ ಮಲ್ಪಾದಿ ಬೈಲ ಚೂಡವೇರ ಅದೇಕದ ಕಟ್ಟಿಗೆ ಬದಿಯಾಪ ಬೊಮ್ಮನೊಟ್ಟು ಬಸ್ಸಿನಲ್ಲ ಅಪ್ಪ ಅಲ್ಲಿ ಮಂಗಾಲ್ ಬಡ ಇಂಕುಬೋಡೊಂದು ಮನ್ಪ ಅಪ್ಪ ಮಹಾಕಾಳದಿಂದ ಭೇಟಿ ಮಲ್ಪಾವ ತುಳುವನಾಡು ಕನ್ನಡ ಜಿಲ್ಲೆ ಹಲವಾರು ಜಾಗಡೆ ಕೆಲವಾರೇ ಪುಂಚ ನಿರ್ಮಾಣ ಮಲ್ಪಾದಿ ಬಂಟ್ವಾಳ ರಾಯರ ಚಾವಟ್ಟು ರಾತ್ರಿ 16 ಗಂಟೆದ ಹೊರತುಗೆ ವರಿವರಾಮೃತಿನ ಬಲವಲಿಕೆ ಮಲ್ಪಾದಿ ಶರಣವಾದ ವೈಭವದ ಕೂಟ ಅಪ್ಪ ಮುಕ್ಕಾಲು ಮುಗಿಯಲ್ಗೆ ಯಾನುಲ್ಲ ಎಂದು ಎದೇ ತರದ ಭಾಷೆ ಕುರಿತಲ್ಲ ತುಳುನಾಡಿನ ಕಟ್ಟಿನ ಮುಕ್ಕಾಲು ಮುಗಿಯ ಜೋಗಡ ಬರ್ಪವುಡು ಪಡೆದ ಸಂಸಾರ ಭಗವದ್ಭಕ್ತರು ಹಿಂದೂ ಧರ್ಮದ ಭಗವದ್ಭಕ್ತರು ಅಪೇಕ್ಷೆ ಪಡೆದರು ಅಪೇಕ್ಷೆ ಉಲ್ಲಂಘನೆ ಮಲ್ಪಂದೆ ಲೆಕ್ಕನೆ
ಅಪಗಾಂಡ ವಿಷಾದ ಶಕ್ತನ ರಾಮೇಶ್ವರ ಗಡುಪತ್ತಾಲ ಸುರಬಾಯಿಗೆ ಹವಾನ ಮುಂತಾದ ಸಗ್ಯಾತಂಗಡಿ ಒಮ್ಮತಾವಣ್ಣಿ ಪೂರಕಾರ ಮಲ್ಪಾದ ಅಮೋರ್ತವನ್ನು ಹೊರಗಾದ ಕಡೆಯಲ್ಲಿ ಸಂಸಾರ ಅಪಗಾಂಡ ಈ ಕೊಡ್ತರು ಜೈನ ಮನಸ್ಥಾನ ಅಪಗಾಂಡ ಬ್ರಾಹ್ಮಣ ವಂಶನೇ ಬ್ರಾಹ್ಮಣ ವಂಶಕ್ಕನ್ನ ನೂರುಪಾಲ ಎತ್ತುಕೊಂಡಾಡು ಅಪಗಾಂಡ ಸಂಸಾರ ಅಪಗಾಂಡ 4 ಗುತ್ತು 2 ಗುತ್ತು 10 ಗುತ್ತು 15 ಗುತ್ತು ಮನೆಗೆ ದಾರಿಗೆ ಅದೇ ಅಪಗಾಂಡ ಸೇರ್ಕೊಂಡು ಈ ಕೊತ್ತಬ ಪ್ರಕಾರವು ಮಾಯಾವರ ಸಂಭ್ರಮದ ವೈಭವ ಅದೇ ಅಪಗಾಂಡ ಈ ಕೊಡ್ತರು ಪಡೆದ ಮೇದಿನ ಗುರು ಅದೇ ಅಪಗಾಂಡ ಎಲ್ಲಿ ಮಲ್ಲೆ ಆನೆ ಕೊಲ್ಲು ಚಿತ್ರ ಸರ್ವರನ್ನ ಪುರಕಾರ ಮಲ್ಪಾದ ವ್ಯಕ್ತಿಗಳ ಸಾಕ್ಷಾತ್ ಬೀದರ್ಗೆ ತಗಾತಂಗ ಅಪಗಾಂಡ ತಂಗದ ಮಧ್ಯಸ್ಥರ ಪರಿವಾರ ಶಕ್ತಿ ಗಂಡ ಗಣಕ್ಲೆ ಅಕ್ಲೆ ಕೊಡಾಪಡಿ ಸಂದಾಯ ಅಪಗಾಡ ಇರುತ್ತದೆ ನೋಟ್ಟು ಅಪ್ಪೆ ಮಹಾದೇವ ಚಾವಡಿತ ಸಿಂಹ ಚಾವಡಿತ ರಾಜ್ಯದ ಕಾರ್ಯಗಳು ಸರ್ವಾದ ಯಮತ್ಪಾದು ಸ್ಥಾನಿಕ್ಯೊಡ ಆಪಪ್ಪನ ಕೊಟ್ಟದ ಕೊಟ್ಟು ಸೇವೆ ಮಲ್ಪಾದ ಸೇವೆ ಹಿರಿತದ ನೋಟೆ ಅಂಕೊಳ್ಳಿ ಬ್ರಹ್ಮಶಕ್ತಿದ ಮಟ್ಟದ ಅಧಿಕಾರ ಮಲ್ಪಂಚಿನ ಸೇವೆ ಭಕ್ತಿಯ ಮಲ್ಪಂಚಿನ ಸೇವೆ ಕಾಸೊಂಡದ ಬಣ್ಣದ ಇಂಕುಳ ಅಹಂಕಾರ ಮಲ್ಪನ ಸೇವೆ ಭಕ್ತಿಪೂರ್ವಕವಾದ ಶಕ್ತಿ ಶಕ್ತಿ ಮಲ್ತಿನ ಭಕ್ತಿಪೂರ್ವಕದ ಸೇವೆ ಮತ್ತೆ ಅಪಗಾನ ಆಡಂಬರದ ಸೇವೆ ಮಾತಿರ ಆವಡ ಭಕ್ತಿದ ಸೇವನೆಯನ್ನೆಲ್ಲ ಹಾಡದ ಸ್ವೀಕಾರ ಮಲ್ಪಾದ ಹಿರಿತದಿಂದ ಮಾಯದ ಗಂಧ ಸಾಹಿತ ವೇದವಾಕ್ಯ ಈ ಪೊರ್ತುಕು ಯಾನೇನು ಬಂದ ಅಹಂಕಾರ ಒತ್ತುಕು ಒತ್ತು ಕೊಟ್ಟು ತಗೆಯಂತ ತೀರ್ಮಾನ ಮಿಸಾನಿಗೂ ಬಂದುಕೊಂಡು ವೇದನ ಅನ್ಯಾಯ ಯಾನು ಮತ್ತು ಅಪಗಾಂಡ ಒಂದು ಹೆಜ್ಜೆನ ಅಪ್ಪೆನ ಬಾಧ್ಯರೋಡ ಕಾರಣ ತುಜಪಾಯಿನ ತರಕತಿಯೊಂದು ಮಾಡ್ಕೊಂಡು ಬೈದ ಅಂಚನ ಕೊಟ್ಟು ತಗೆನ ಆಧಾರ ದೈವದೇವದನ ಕಷ್ಟ ಪರಿಹಾರ ತನ್ನ ಕುಲೆಯ ಅದೇ ಹೊರಪಿನ ಅಲ್ಪ ಮಾಯಕ್ಕೂ ಅಲ್ಪ ಅಪಗಾಂಡ ಅಲ್ಪ ನಿರ್ಜಯ
2 साल हो गया आपको, आपका आजू बाजू में झगड़ा हुआ क्या? वही बराबर है, बीच में एक बार पूछ ले, वो बताएगा बराबर विचारणे ಕೊರಲಿ ತೀರ್ಮಾನ ಇವತ್ತು ತೀರ್ಮಾನ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.